ಸೋಮೇಶ್ವರ ಪುರಸಭೆ ವ್ಯಾಪ್ತಿದ ಅಂಬಿಕಾ ರೋಡ್ ಮೂಜನೆ ಅಡ್ಡತಾದಿ ಅಂಬಿಕಾನಗರ ಬಡಾವಣೆದ ರಾಜಕಾಲುವೆಗ್ ಶಾಸಕರು ಯುಟಿ ಖಾದರ್ನ ವಿಶೇಷ ಅನುದಾನದ ನಿರ್ಮಾಣ ಆರೋಪನ ಎಲ್ಲ ಸಂಖ್ಯಾ ಕಾಮಗಾರಿಗೆ ಐತಾರ ಶಿಲಾನ್ಯಾಸ ನಡಪಾಯರು. ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಶಿಲಾನ್ಯಾಸ ನಡಪಾಯರು. ಪುರಸಭೆ ವ್ಯಾಪ್ತಿಯ ಅಂಬಿಕಾ ರೋಡ್ ಮತ್ತು ಕುಂಪಾಲಕ್ಕೆ ಸಂಕಲ್ಪ ರಸ್ತೆಯ ಸೇತುವೆಗೆ ಅನುದಾನವನ್ನು ಒದಗಿಸಿಕೊಟ್ಟ ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಪತಿಯಾದ ಯುಟಿ ಖಾದರ್ ಮೊದಲಾಗಿ ನಾನು ಅಭಿನಂದಿಸುತ್ತೇನೆ. ಅವರು ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರು ಇದರ ಉದ್ಘಾಟನೆಯನ್ನು ಅವರು ನೆರವೇರಿಸುತ್ತಾರೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇಂದು ಇದನ್ನು ಶಂಕುಸ್ಥಾಪನೆ ಮಾಡಲಿರುವ ನಮ್ಮ ಹಿರಿಯವರಾದ ನನ್ನ ಆತ್ಮೀಯರು ಆದ ರವಿಶಂಕರ್ ಅವರಿದ್ದಾರೆ. ಅವರನ್ನು ನಾನು ಈ ಸಭೆ ಉಪಾಧ್ಯಕ್ಷರಾದ ರವಿಶಂಕರ್ ಅವರಿದ್ದಾರೆ. ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸುತ್ತೇನೆ. ಹಾಗೆ ಸ್ಥಳೀಯ ಪುರಸಭೆ ಸದಸ್ಯರುಗಳಾದ ಪರ್ವೀನ್ ಅವರಿದ್ದಾರೆ, ದೀಪಕ್ ಬಿಡಾರ್ ಅವರಿದ್ದಾರೆ, ಶ್ರೀಧರ್ ಆಳ್ವ ಅವರಿದ್ದಾರೆ, ಹಾಗೂ ರೋಷನ್ ಅವರು, ಹಾಗೂ ಇಲ್ಲಿಯ ಸ್ಥಳೀಯ ಎಲ್ಲ ನಾಗರಿಕರನ್ನು ಸ್ವಾಗತಿಸುತ್ತಾ ನಾನು ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಕುಡ್ಲ ವಿಧಾನಸಭಾ ಕ್ಷೇತ್ರದ ಮೂಡರ್ದಲ ಅಭಿವೃದ್ಧಿ ಕಾಮಗಾರಿ ನಡಪಾವೊಂದು ಸ್ಪೀಕರ್ ಯುಟಿ ಖಾದರ್ ಆದೇಶ ಸಾಧಿತದ ಅರೆನೊಟ್ಟಿಗೆ ಚರ್ಚಿಸಾದು ತೀರ್ಮಾನ ಕೈಕೊನ್ವ. ಯುಟಿ ಖಾದರ್ನ ಆದೇಶದಲಕ ಈತನೆಂಗನೆ ಕುಂಪಲ ಮೂಚಿಕಟ್ಟೆದ ಮಾಮಲ್ಲ ಕೆರೆತ ಪುನರುತ್ಥಾನ ಬೊಕ್ಕ ಪಾರ್ಕ್ ನಿರ್ಮಾಣಗ ಮೂಡರ್ದು 5 ಕೋಟಿ ಅನುದಾನ ಮಂಜೂರಾತಂಡು. ಬೇಗೊಡೆ ಕಾಮಗಾರಿಗ ಸ್ಪೀಕರ್ ಯುಟಿ ಖಾದರ್ ಶಂಕುಸ್ಥಾಪನೆ ನಡಪಾಯರ ಉಲ್ಲೇರ್ಪಣದ ಸದಾಶಿವ ಉಳ್ಳಾಲ್ ಮಾಹಿತಿ ಕೊರಿಯರು. ಉಳ್ಳಾಲ ತಾಲೂಕಿನ ಸೋಮೇಶ್ವರ ಪುರಸಭೆಯ ಅಂಬಿಕಾ ರೋಡಿಂದ ಕುಂಪಲಕ್ಕೆ ಹೋಗುವ ಸಂಪರ್ಕ ರಸ್ತೆ. ಈ ಸಂಪರ್ಕ ರಸ್ತೆಗೆ
ಇವತ್ತು ಸೇತುವೆ ಆಗಬೇಕಿತ್ತು. ಈ ಸೇತುವೆಗೆ ನಿರ್ಮಾಣಕ್ಕೆ ಈ ಭಾಗದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಬೇಕಾದಂಥ ಗ್ರ್ಯಾಂಟನ್ನು ಇಟ್ಕೊಂಡು ಅವರ ಶಾಸಕರ ನಿಧಿಯಿಂದ ಈ ಕಾಮಗಾರಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾಮಗಾರಿಗೆ ಇವತ್ತು ನಾವು ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಕೌನ್ಸಿಲರ್ಸ್ಗಳೇ ಮತ್ತು ಊರಿನ ಎಲ್ಲ ವ್ಯಕ್ತಿಗಳೇ. ಈ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಯಾಕಂತ ಹೇಳಿದರೆ ಗುತ್ತಿಗೆದಾರರು ಬರ್ತಾರೆ, ಕೆಲಸ ಮಾಡಿಕೊಂಡು ಅವರ ಕೆಲಸದವ್ರ ಹತ್ರ ಮಾಡಿಸ್ತಾರೆ, ಅವರು ಹೋಗ್ತಾ ಇರ್ತಾರೆ. ಕೆಲಸದವರು ಸರಿ ಮಾಡಿದಾರಾ ಇಲ್ವಾ ಅಂತ ನೋಡುವಂಥದ್ದು ನಿಮ್ಮ ಊರಿನ ಈ ಜನರ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದು ಎಲ್ಲಿ ಅವರು ಕೆಲಸ ಮಾಡ್ತಾರೆ ಅದನ್ನು ಯಾವ ರೀತಿ ಲೂಪ್ ಪಾಯಿಂಟ್ ಏನಾದರೂ ಇದ್ದರೆ, ಸಮಸ್ಯೆಗಳಿದ್ದರೆ ಆಗಲೇ ಅವರ ಗಮನಕ್ಕೆ ತಂದು ಸರಿಪಡಿಸುವಂಥ ಕೆಲಸ ನೀವು ಮಾಡಬೇಕಾಗ್ತದೆ. ಆಮೇಲೆ ಈ ಮೋರಿಯ ಕೆಲಸ ಆದಮೇಲೆ ಕಡಿಮೆ ಪಕ್ಷ ಒಂದು 20 ದಿವಸ ಯಾರು ಇದರಲ್ಲಿ ವಾಹನ ಚಾಲನೆ ಮಾಡಲೇಬಾರ್ದು. ಕಡ್ಡಾಯವಾಗಿ ಅದನ್ನು ನೀವು ಫಾಲೋ ಮಾಡಲೇಬೇಕು. ಇಲ್ಲಂತಾದರೆ ಕಷ್ಟ ಇದೆ. ಯಾವುದು ರಸ್ತೆ ಅದು ಶಾಶ್ವತವಾಗಿ ನಿಲ್ಲಬೇಕಾದ್ರೆ 20 ದಿವಸ ಅದು ಕ್ಯೂರಿಂಗ್ ಆಗಲೇಬೇಕು. ಮಿನಿಮಮ್ ಆಗಿ 20 ದಿವಸಕ್ಕಿಂತ ಜಾಸ್ತಿ ನೀವು ಅದಕ್ಕೆ ಯಾರು ಯಾವುದೇ ವಾಹನ ಕೊಂಡೋಗದೆ ನಂದು ಸಣ್ಣ ವೆಹಿಕಲ್, ನನ್ನ ಸ್ಕೂಟ್ರು ಅಂತ ಹಾಗೆ ಯಾವುದಕ್ಕೂ ಬಿಡಬೇಡಿ. ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ಕ್ಯೂರಿಂಗ್ ಆದಮೇಲೆ ಮತ್ತೆ ಎಲ್ಲ ಯೂಸ್ ಮಾಡುವಂಥ ವ್ಯವಸ್ಥೆ ಆಗಲಿ. ಇದರ ಕೆಲಸವನ್ನು ಮಾಡಿದಂಥ ಗುತ್ತಿಗೆದಾರರು ಮತ್ತು ಊರಿನವರ ಸಂಪರ್ಕ ಕೂಡ ಒಳ್ಳೆಯದಿರಬೇಕಾಗ್ತದೆ. ಗುತ್ತಿಗೆದಾರರಿಗೆ ಏನಾದರೂ ಸಮಸ್ಯೆ ಇದ್ದಾಗ, ಏನಾದರೂ ಸಿಮೆಂಟ ಗಿಲ್ಲಿ ತರುವಾಗ ಏನಾದರೂ ವ್ಯವಸ್ಥೆ ಆಗಬೇಕಾದ್ರೆ ನೀವು ಊರಿನವರೆಲ್ಲ ಸೇರಿಕೊಂಡು ಸಹಕಾರ ಮಾಡಬೇಕಾಗ್ತದೆ. ಅದೇ ರೀತಿ ಅವರಲ್ಲಿ ಏನಾದರೂ ಕೆಲಸದಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು. ಈ ಭಾಗದಲ್ಲಿ ಇನ್ನೂ ಅನೇಕ ಹೆಚ್ಚಿನ ಕೆಲಸ ಆಗಲಿ. ಕಾಮಗಾರಿ ಬಗ್ಗೆ ಅನುದಾನ ಒದಗಿಸಿಕೊಟ್ಟಿದ್ದಂಥ ಈ ಕ್ಷೇತ್ರದ ಶಾಸಕರು, ಅದೇ ರೀತಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಅಭಿನಂದನೆ ಸಲ್ಲಿಸಿಕೊಂಡು, ಅವರು ಈಗಾಗಲೇ ಕೆಲವೊಂದು ಕಾಮಗಾರಿಗಳ ಬಗ್ಗೆ ನನ್ನ ಮೂಡದ ವತಿಯಿಂದ ಕೂಡ ಮಾಡಿಸಬೇಕು ಅಂತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದು ಅವರ ಹತ್ರ ಚರ್ಚೆ ಮಾಡಿಕೊಂಡು ಯಾವುದು ಮಾಡೋದು ಅಂತ ನಾವು ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ, ಯಾವ ರೀತಿ ಮಾಡಬೇಕು ಅಂತ. ಅದೇ ರೀತಿ ಅವರ ಆದೇಶದಂತೆ ಇವತ್ತು ಕುಂಪಲ ಮೂರ್ಕಟ್ಟೆ ಡೌನ್ ಇಳುವಲ್ಲಿ ಭಾಳ ದೊಡ್ಡದಾದಂಥ ಒಂದು ಕೆರೆ ಇದೆ. ಆ ಕೆರೆಯ ನಿರ್ಮಾಣ ಮಾಡಿಕೊಂಡು, ಪುನರ್ನಿರ್ಮಾಣ ಮಾಡಿಕೊಂಡು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಪಾರ್ಕ್ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾನು 5 ಕೋಟಿ ಮೊತ್ತವನ್ನು ಅದಕ್ಕೆ ಸೇಕರಿಸಿಟ್ಟಿದ್ದೇನೆ. 5 ಕೋಟಿ ಮೊತ್ತ ಸ್ಯಾಂಕ್ಷನ್ ಆಗಿದೆ. ಅದು ಕೂಡ ಕೆಲವೇ ದಿವಸಗಳ ಅದು ಕಾರ್ಯ ಪ್ರಾರಂಭ ಆಗ್ತಿದೆ. ಅದು ಕೆಲಸ ಆದರೆ ಕಂಪ್ಲೀಟ್ ಆದಮೇಲೆ ಕುಂಪಲದ ಮತ್ತು ಈ ಪರಿಸರದ ಜನರಿಗೆ ಭಾಳ ಒಳ್ಳೆಯದಾದಂಥ ಒಂದು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ದೊಡ್ಡದಾದಂಥ ಒಂದು ಪಾರ್ಕ್ ಇದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ನನ್ನ ಅವಧಿಯಲ್ಲಿ ಅದು ಮಾಡಬೇಕು ಅಂತ ಭಾಳ ಇದನ್ನು ನಾನು ಸರ್ಕಾರದಿಂದ ಈಗಾಗಲೇ ಮಂಜೂರಾತಿ ಪಡ್ಕೊಂಡು ಅದಕ್ಕೆ ಆದೇಶ ಆಗಿದೆ. ನಾವು ಮೂಡದ ಸಭೆಯಲ್ಲಿ ಕೂಡ ಮಂಜೂರಾತಿ ಕೊಟ್ಟು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಕೂಡ ಮಂಜೂರಾತಿ ಬಂದಿದೆ. ಅದರ ಕೆಲಸ ಅದು ಕೂಡ ಆದಷ್ಟು ಬೇಗ ಆಗ್ತದೆ. ಅದು ನಮ್ಮ ಸ್ಪೀಕರ್ ಅವರ ಸಮಯ ಕೇಳಿಕೊಂಡು ಅವರು ಶಂಕುಸ್ಥಾಪನೆ ಮಾಡಿ ಅದರ ಕೆಲಸವನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಹೇಳಿಕೊಂಡು, ಅದೇ ರೀತಿ ಸೋಮೇಶ್ವರದಲ್ಲಿ ಕೂಡ ಇನ್ನೊಂದು ಕೆರೆ ಆಗ್ತಾ ಇದೆ. ಸೋಮೇಶ್ವರದ ದೇವಸ್ಥಾನದಿಂದ ಹೊರಗೆ ಬರುವಂಥ ಕಟ್ಟೆಯ ಹಿಂದುಗಡೆ ಒಂದು ಕೆರೆ ಇದೆ. ಅದು ಕೂಡ ಈಗಾಗಲೇ 25 ಲಕ್ಷ ಅದಕ್ಕೆ ಗ್ರಾಂಟ್ ಇಟ್ಟು ಅದು ಕೂಡ ಕೆರೆ ಕೆಲಸ ಆಗ್ತಾ ಇದೆ. ಅದೇ ರೀತಿ ಮೊನ್ನೆ ಮುಕ್ಕಚೇರಿಯಲ್ಲಿ ಅದು ಮಾಡಿದ್ದೇವೆ. ಆಮೇಲೆ ಅಲೆಕಲ ಮಸೀದಿ ಒಟ್ಟಲ್ಲಿ ಕೂಡ 2 ಅಲ್ಲಿ ಕೆರೆ ಕಂಪ್ಲೀಟ್ ಆಗಿದೆ. ಅಲೆಕಲದ್ದು ಅದು ಭಾಳ ಚೆನ್ನಾಗಾಗಿದೆ. ಅದು ಫೌಂಟೇನ್ ಅದು ಇದೆಲ್ಲ ಮಾಡಿಕೊಂಡು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಅದು ಕೂಡ ಭಾಳ ನೀಟಾಗಿ ಮಾಡಿದ್ದಾರೆ. ಈ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸೇತುವೆ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳಿಕೊಂಡು, ಆದಷ್ಟು ಬೇಗ ಈ ಕಾಮಗಾರಿ ಈಗಲೇ ನಾಳೆ ನಾಡ್ದವರು ಪ್ರಾರಂಭ ಮಾಡ್ತಾರೆ. ಅದರ ನಿಮ್ಮೆಲ್ಲರ ಸಹಕಾರದಿಂದ ಆದಷ್ಟು ಬೇಗ ಕಾಮಗಾರಿ ಮುಗಿದು ಉದ್ಘಾಟನೆ ಮಾಡುವಂಥ ಅವಕಾಶ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಧರ್ಮ ದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಪಾತೆರಂದು ಕರಿನ ಜೂನ್ ತಿಂಗಳು ಬತ್ತಿನ ಬಾರಿ ಬರ್ಸಗ್ ಸಂಕ ಜರಿ ನಿರ್ದಾತ್ರ 5 ತಿಂಗಳೂರ್ದಿಂಚ ಮುಖ್ಯ ತಾದಿದ ಸಂಪರ್ಕ ಕಳೆಯೊಂದಿತ್ತಿನ ಅಂಬಿಕಾ ಬಡಾವಣೆದ ನಿವಾಸಿಲು ತಂಕ್ಲು ಎದುರು ಸಾಯಿನ ಸಂಕಷ್ಟಲೇನು ದಿಂಜ ಸಹಿಸೊಂದಿತ್ತೇರು. ಇತ್ತೆ ಸಂಕದ ಪುನರ್ ನಿರ್ಮಾಣಗೂ ಶಾಸಕರು ಯು ಟಿ ಖಾದರ್ ಮಲ್ಲ ಮೊತ್ತದ ಅನುದಾನ ಒದಗಾದಿತದು ಗುಣಮಟ್ಟದ ಸಂಕ ನಿರ್ಮಾಣ ಆಯರೆ ಸ್ಥಳೀಯರ ಸಹಕಾರ ಅಗತ್ಯವನ್ನು ತಿಳಿಪಾಯರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಈ ಒಂದು ಪ್ರದೇಶದಲ್ಲಿ ಕಳೆದ ಮೇ ತಿಂಗಳಿನ 30 ಬಂದಂತಹ ಒಂದು ಅಕಾಲಿಕ ವಿಪರೀತ ಮಳೆಗೆ ಇಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡಂತಹ ಈ ಸೇತುವೆ ನೀರಿಗೆ ಕೊಚ್ಚಿಕೊಂಡು ಹೋಗಿತ್ತು. ಅನಂತರ ದಿನಗಳಲ್ಲಿ ಸುಮಾರು ಈಗ 5-6 ತಿಂಗಳು ಆ ಭಾಗ ಜನರು ಇದನ್ನು ನಮ್ಮ ಸಹಿಸಿಕೊಂಡು ಇದ್ರು. ಅವರಿಗೆ ಆಚೆ ಕಡೆಯಿಂದ ಕುಂಪಳಿಂದ ಬರುವಂಥ ಒಂದು ಸಣ್ಣ ರಸ್ತೆಯಲ್ಲಿ ಅವರು ಬಂದು ಮಾಡ್ತಾ ಇದ್ರು. ನಮ್ಮ
ಇದು ದೊಡ್ಡ ಮೊತ್ತದ ಅನುದಾನ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಖಾದರ್ ಅವರು ದೊಡ್ಡ ಮನಸ್ಸು ಮಾಡಿ ಈ ಬಗ್ಗೆ ದೊಡ್ಡ ಮೊತ್ತವನ್ನು ಇಟ್ಟಿದ್ದಾರೆ. ವಿಷಯ ಇಷ್ಟೇ, ಇಲ್ಲಿನ ಸಾರ್ವಜನಿಕರು ನಮ್ಮ ಹಿರಿಯ ಸದಸ್ಯವನ್ನು ಹೇಳಿದ ಹಾಗೆ ಸಹಕಾರವನ್ನು ಕೊಡಬೇಕು. ಮತ್ತು ಯಾವ ರೀತಿ ಆಗಬೇಕಂತ ನಾವು ಅದನ್ನು ನೋಡಿಕೊಂಡು ಮಾಡಬೇಕು. ಅಂದರೆ ನಂತರ ಗುತ್ತಿಗೆದಾರರು ಮಾಡ್ತಾರೆ ಹೋಗ್ತಾರೆ, ಅದರ ನಂತರ ಅದನ್ನು ಉಪಯೋಗ ಮಾಡುವಂಥ ನಾವು. ಅದರಿಂದ ಇಲ್ಲಿ ಸ್ಥಳೀಯರು ನಾವು ಕೂಡ ನೋಡ್ತೇವೆ, ನೀವು ಕೂಡ ನೋಡ್ಕೊಂಡು ಇದ್ದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಈ ಸೇತುವೆ ನಿರ್ಮಾಣ ಆಗಬೇಕು. ಗುತ್ತಿಗೆದಾರರು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶಾಸಕರು ಈ ಒಂದು ಕಾರ್ಯಕ್ರಮ ಬರಬೇಕಿತ್ತು, ಅವರು ಸ್ವಲ್ಪ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಹಿರಿಯರು, ಈ ಸೋಮೇಶ್ವರ ಭಾಗದ ಹಿರಿಯರು ಸದಸ್ಯನ ಕೈಯಲ್ಲಿ ಶಿಲಾನ್ಯಾಸ ನೆರವೇರಿತು. ಒಳ್ಳೆಯ ಶಕುನ ಕೂಡ ನಮಗೆ ಸಿಕ್ಕಿದೆ. ಅದರಿಂದ ಒಳ್ಳೆಯ ರೀತಿಯ ಇಲ್ಲಿ ಸೇತುವೆ ಖಂಡಿತವಾಗಿ ನಿರ್ಮಾಣ ಆಗ್ತದೆ. ಅದೇ ರೀತಿ ಮೋಡ ವ್ಯಾಪ್ತಿಯಲ್ಲಿ 3 ಕಟ್ಟೆ ಕೆರೆಗೆ ಕೂಡ 5 ಕೋಟಿ ಅನುದಾನ ಇಟ್ಟಿದೆ ಅಂತ ಈಗ ಅವರು ಹೇಳಿದರು. ಅದು ಕೂಡ ನಮಗೆ ಸೋಮೇಶ್ವರಪುರದ ಅದೊಂದು ಖುಷಿ ಕೂಡ, ಅದು ಕೂಡ ಒಂದು ಒಳ್ಳೆಯ ರೀತಿ ಆಗಲಿ. ಒಟ್ಟು ಅವರಿಗೆ ಇನ್ನಷ್ಟು ಕೆಲಸ ಮಾಡುವ ಶಕ್ತಿಯನ್ನು ಕೊಡಲಿ ನಮ್ಮ ಸದಸ್ಯ ಉಳ್ಳಾಲರಿಗೂ ಹಾಗೂ ಶಾಸಕರಿಗೂ. ನಮ್ಮ ಸೋಮೇಶ್ವರ ವ್ಯಾಪ್ತಿಯ ಎಲ್ಲ ನಾಗರಿಕರ ಪರವಾಗಿ ನಾನು ಸನ್ಮಾನ್ಯ ಶಾಸಕರಿಗೂ ಹಾಗೂ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆ ಅರ್ಪಿಸಿದ್ದೇನೆ. ಹೇಗೆ ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಗೆ ಒಳಪಟ್ಟಂತ ಅಂಬಿಕಾ ರಸ್ತೆ, ಅಂಬಿಕಾ ನಗರ ಕಳೆದ ಮಳೆಯ ವಿಕೋಪದಿಂದ ಆದಂಥ ಹಾನಿಗೆ UT ಖಾದರ್ ಅವರು, ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೆ ಸಭಾಧ್ಯಕ್ಷರಾದ UT ಖಾದರ್ ಅವರು ಭೇಟಿ ಕೊಟ್ಟು ಈ ಬಗ್ಗೆ ಪರಿಶೀಲಿಸಿ ಇದಕ್ಕೊಂದು ಅನುದಾನವನ್ನು ಇಟ್ಟು ಇವತ್ತು ಅವರು ಬರಬೇಕಿತ್ತು. ಇವತ್ತು ಬಂದು ಈ ಒಂದು ಶಂಕುಸ್ಥಾಪನೆ ಮಾಡಬೇಕಿತ್ತು. ಇವತ್ತಾದರೂ ಏನೋ ಒಂದು ಅವರಿಗೆ ಬರಲಿಕ್ಕಾಗಲಿಲ್ಲ. ಅದಕ್ಕಾಗಿ ನಮ್ಮ ಈ ಭಾಗದ ನಮ್ಮ ಗುರುಗಳಾದ ನಮ್ಮ ಒಂದು ಜನನಾಯಕರು ಸದಾಶಿವ ಉಳ್ಳಾಲ್ ಅವರ ಸಾರಥ್ಯದಲ್ಲಿ ಇವತ್ತೊಂದು ಶಂಕುಸ್ಥಾಪನೆ ನಡೆದಿದೆ. ನನಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಇದರ ಮೊದಲು ಸಹ ಈ ಭಾಗಕ್ಕೆ ಸದಾಶಿವ ಉಳ್ಳಾಲ್ ಮತ್ತು UT ಖಾದರ್ ಅವರ ಜಂಟಿ ಒಂದು ಮಾತುಕತೆಯಿಂದ ಅಂಬಿಕಾ ರೋಡ್ನ ಬಿ ಭಾಗದಲ್ಲಿ 23 ಲಕ್ಷ ಇಟ್ಟು ರೋಡನ್ನು ಮಾಡಿದ್ದಾರೆ. ಈಗ ಅವರ ಕೈಯಿಂದಲೇ ಇವತ್ತೊಂದು ಶಂಕುಸ್ಥಾಪನೆ ಆಗಿದೆ. ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ಒಂದು 100 ಮನೆಗೆ ಹೋಗುವಂಥ ಈ ರಸ್ತೆಯಲ್ಲಿ ತುಂಬ ಜನರಿಗೆ ತೊಂದರೆ ಆಗ್ತಾ ಇತ್ತು. 5 ತಿಂಗಳಿಂದ ಬಹಳ ಕಷ್ಟದಿಂದ ಜನರು ಆ ಭಾಗದಿಂದ ಇಲ್ಲಿ ನಮ್ಮ ಡಿಸೋಜರ್ ಅವರ ಸ್ವಂತ ಜಾಗದಿಂದ ಜನರೆಲ್ಲ ಅಲ್ಲಿಂದ ಗಾಡಿಯೆಲ್ಲ ಕೊಂಡೋಗ್ತಾ ಇದ್ರು. ಅವರಿಗೆ ಸಹ ಈ ಒಂದು ಧನ್ಯವಾದ ಹೇಳಬೇಕಾಗುತ್ತೆ. ಅದರ ಒಟ್ಟಿಗೆ ಬದಿಗೆ ಒಂದು ಬ್ರಿಡ್ಜ್ ಅನ್ನ UT ಖಾದರ್ ಸರ್ ಅವರು ಮಾಡಿದ್ದು ಆ ಭಾಗದ ಜನರಿಗೆ ಹೋಗ್ಲಿಕ್ಕೆ. ಈ ಒಂದು ಹೊತ್ತಲ್ಲಿ ಅದು ಸಹ ನಮಗೆ ಉಪಯೋಗಕ್ಕೆ ಬಂದಿದೆ. ಇದಕ್ಕೆಲ್ಲ ಕಾರಣ UT ಖಾದರ್ ಅವರು ಮತ್ತು ಸದಸ್ಯ ಉಳ್ಳಾಲ್ ಅಂತ ನಾನು ಎಲ್ಲರಿಗೂ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ಜನರಿಗೆ ಉಪಕಾರ ಆಗುವಂತ ವ್ಯವಸ್ಥೆಯನ್ನ ನಮ್ಮ ಸದಸ್ಯ ಉಳ್ಳಾಲ್ ಮತ್ತು UT ಖಾದರ್ ಅವರು ಮಾಡಿದ್ದಾರೆ. ಈ ಭಾಗದ ಜನರಿಗೆ ಈ ಒಂದು ಇವತ್ತಿನ ನಡೆದಂತ ಕೆಲಸ, ಈ ಒಂದು ಶಂಕುಸ್ಥಾಪನೆ ಆದಷ್ಟು ಬೇಗ ಜನರಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಮಸ್ಕರಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ಕಮಲ, ವಿಪಕ್ಷ ನಾಯಕರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಸದಸ್ಯರು ಪರ್ವಿನ್ ಸಾಜಿದ್, ದೀಪಕ್ ಪಿಲಾರ್, ನಾಮನಿರ್ದೇಶಿತ ಸದಸ್ಯರು ಶ್ರೀಧರ್ ಆಳ್ವ, ಸ್ಥಳೀಯರು ರೋಷನ್ ಅಂಬಿಕಾರೋಡ್, ಅರುಣ್ ಕುಟಿನ, JM ರಾಜೇಶ್ ಮಡಿವಾಳ, ಗುತ್ತಿಗೆದಾರರು ಮೊಹಮ್ಮದ್ ಇಜಾಜ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.